ಏತೆಂಗ್ಲ ಕುಡದ ಬಗ್ಗೆ ಪಾತಿರುಡು ಬಂಡ ಆ ಇಂಕ್ಲು ರಂಗಭೂಮಿ ಅಥವಾ ಸಿನಿಮಾ ಇಂಡಸ್ಟ್ರಿ ತೂಪುನಂಡ ಒಂಜಿ ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್ ಅಂದ ಪಣೋಲಿನ ದಾಯಿ ಪಂಡ ದುಂಬು ನಾಟಕ ಮಸ್ತ್ ಪ್ರಖ್ಯಾತಿ ಪಡೆಯುತ್ತೆ ಇತ್ತೆ ಮೂವಿಗೆ ಜಾಸ್ತಿ ಇಂಪಾರ್ಟೆನ್ಸ್ ತಿಕ್ಕೊಂದುಂಡು ನೆಟ್ ನಾಟಕ ಓಲಂಡ ಡಲ್ ಆಗುಂದುಂಡ ಇನ್ನ ಪ್ರಕಾರ ಈ ರಂಗಗಾತು ಪ್ರೋತ್ಸಾಹ ತಿಕ್ಕೊಂದಿಜ್ಜ ದುಂಬುದಲೆಕ ಇರ್ನ ಪ್ರಕಾರ ರಂಗಭೂಮಿ ಸೈಪುನ ವೇದಿಕೆ ಅತ್ತೆ ಎಂಗಳೊಂಜಿ ಆ ಟೈಮುಡು ಮೊನೋಪೊಲಿ ಇತ್ತಂದು ಒಂಜಿ ಟೈಮುಡು ಕಲಾ ಸಂಗಮದ ಮೊನೋಪೊಲಿ ಇತ್ತಂದು ಹೊರೆಯೋದೊರೆ ಸೆಲ್ ಫೇಮಸ್ ಓಲ್ತುಂಡಲ್ಲ ಅವೇ ಡ್ರಾಮಾ ಐದು ಬಗ್ಗೆ ಎಂಗಳ ಚಾಪರ್ಕ ತಂಡ ಕಾಪಿ ಕಾಟನ್ನ ಎಂಗಳ ಓಲ್ತುಂಡಲ್ಲ ಎನ್ನಲ್ಲ ಕಾಪಿ ಕಾಟನ್ನ ಕಾಂಬಿನೇಷನ್ ಡ್ರಾಮಲ್ಲಿ ಯಾವೊಂದಿತ್ತು ಜನಕ್ಕೆ ಲೈಕ್ ಮೇಲ್ಡು ಬರುವಂತೀರು ಐದು ಬೊಕ್ಕ ಅರೇನ ಬುಡಿ ಬೊಕ್ಕ ಲಕ್ಷ್ಮಿ ತಂಡ ಅಂತ ಐದು ಸುಮಾರು ಕಲಾವಿದರು ಉದ್ಭವ ಏನು ಐದು ಬೊಕ್ಕ ಬೆತೆ ಬೆತೆ ಕಲಾವಿದರು ಉದ್ಭವ ಅಂತ ಬರ್ತೀರು ಇತ್ತೆ ಬೆಳವಣಿಗೆ ಎಡ್ಡೆ ಬೆಳವಣಿಗೆ ಆಟ ಕ್ವಾಂಟಿಟಿ ನಮ್ಮ ಕಡಿಮೆ ಮಲ್ಪೆರವೆ ಜನಗಳು ತೂಪೇರಿಂದ ನಾಟಕ ಮಲ್ಪೆರಲಿ ತೂಡುದು ನಾಟಕ ಮಲ್ಪೊಂಡು ಅಪ್ಪಗಂಡ ರಂಗಭೂಮಿಗೆ ಇದು ರಂಗಭೂಮಿ ತುಲೆ ರಂಗಭೂಮಿದ ಮೇಡಮ್ ತುಲೆ ಕಲಾವಿದರಿತ್ತೊಂಜಿದ್ದೆ ಇಲ್ಲಿ ಕಾನ್ಸೆಪ್ಟ್ ಅರ್ಧ ಗಂಟೆದ ಮುಕ್ಕಾಲು ಗಂಟೆದ ಮತ್ತೆ ಕಾನ್ಸೆಪ್ಟ್ ಮತ್ತೊಂದು ಇರುತ್ತೆ ಐದು ಕೆಲವು ಕಲಾವಿದರು ಬದುಕೊಂದು ಈಗ ಬದುಕೆರೆ ಏತಲ ವೇದಿಕೆ ಉಂಟು ನಮ್ಮ ತುಳುನಾಡು ಬಟ್ ದುಮ್ಮದೊಂದು ಡ್ರಾಮಾ ಕೊಂಚ ಇತ್ತು ಚೌಕಟ್ಟು ಪಡೆದಿತ್ತು ಲೈಟಿಂಗ್ ಕಾಮಿಡಿ ಇತ್ತು ಲೈಟಿಂಗ್ ಇತ್ತು ಸಬ್ಜೆಕ್ಟ್ ಇತ್ತು ಇಂಚಿನ ಮಾತೊಂಜಿ ಪಕ್ವವಾದ ಪ್ಯಾಕೇಜ್ ಮುಖಾಂತರ ಡ್ರಾಮಾ ಅನ್ಕೊಂಡು ಆ ಪ್ಯಾಕೇಜ್ ನಿಂತ ಬುಡ್ಪೇರ ಪನ್ಪುಣೆ ಕೊಂಚಿ ಮನಸ್ಸು ಬೇಜಾರು ಡ್ರಾಮಾ ಬಂದ ನೆಂಚೊಪ್ಪಡು ಒಂಜಿ ಟೈಮ್ ಫಿಲ್ಮು ಸಮತ ತಗೊಂಡಿದ್ದೆ ನಮ್ಮ ಕುಡ್ಲಾಡು ನಾಟಕಕ್ಕೆ ನಮ್ಮ ಟೌನ್ ಹಾಲ್ ಲೈನ್ ಉಂಟು ಅಂತೀರಿ ಅಂಚಿನ ಪಕ್ವ ಡ್ರಾಮಾ ಆನತ್ತೆ ಇಂಜಿನಾದ ಮನ್ನಗ ಇತ್ತ ಡ್ರಾಮಾ ಕೊರಿಯರ ಬಂಗ ಯಾಪಣ್ಣ ಎಂಕುಲು ಉಪ್ಪುನ ಟೈಮ್ ಅಲ್ಲ ಕಾಪಿ ಕಣ್ಣ ಟೈಮ್ ಉಪ್ಪುನಗ ವಾಟ್ಸಪ್ ಇಜ್ಜಂಡು ಫೇಸ್ಬುಕ್ ಕಾಮಿಡಿಲು ಬರೋದಿಜ್ಜಂಡು ಇಂಜಿನ ಟಿವಿ ಎಂಟರ್ಟೈನ್ಮೆಂಟ್ ಬೊಕ್ಕ ಎಂಕಲ್ನ ಬೊಕ್ಕ ಸಿನಿಮಾ ಇತ್ತ ಡ್ರಾಮಾ ಕೊರಿಯರ ಮಸ್ತ್ ಬಂಗ ಆಪುಂಡು ದಯಪಣ್ಣಗ ಮಾತ ವಾಟ್ಸಪ್ ಐಟ್ ನೆಟ್ ಮಾತ ಕಾಮಿಡಿ ಕ್ಲಿಪ್ಪಿಂಗ್ಸ್ ಬತ್ತದು ನಮ್ಮ ಸ್ಟೇಜ್ ಕೊರಿ ಕೂಡ್ಲಿ ಒಂದು ಐತ ಲಕ್ಕ ದಿನ ನೆತ್ತ ಲಕ್ಕ ದಿನ ಪಣದು ಜನಕ್ಕಳು ತೂದು ಎಂಜಾಯ್ಮೆಂಟ್ ಡ್ರಾಮಾ ತೂದು ಎಂಜಾಯ್ ಆಯ್ ಬೊಕ್ಕ ಐತ ಬಗ್ಗೆ ಕಾಂಟ್ರವರ್ಸಿ ಪಾತ್ರ ಒಂದು ಪೋಪುನ ಕಾಲ ಬೈದಿತ್ತೆ ಇದು ಪುನಃ ಮಸ್ತ್ ಬಂಗ ಉಂಡಿತ್ತೆ ಬೆರಿಕ್ ದೇವರ ಇಂಜಿನ ಮಂದಿರ ಪಂಡ ಎಂಗ್ಲಂಜಿನ ಕಲಾವಿದರಿಗೆ ಒಂಜಿ ಚಿತ್ರರಂಗ ಕ್ಲಿಕ್ ಆಪ್ಲೆಕ್ಕ ಮಲ್ಪೇರು ಬದುಕು ಓಡಾದು ಸರಪಲಿ ದೇವರ ಇಂಚಿನ ಒಂದೊಂದು ಮನೆಯನ್ನು ಸಾಧ್ಯ ಇಟ್ಟು ಬದುಕೊಂದು ಹೋಗುದು ರಂಗಭೂಮಿ ಮಾತ್ರ ನಮ್ಮ ಪೈರಬಲ್ ಎಂಗಳ ಮೂಲ ರಂಗಭೂಮಿ ಬದುಕನೇ ರಂಗಭೂಮಿ ಐದು ಪಕ್ಕ ತುಂಬ ಚಿತ್ರರಂಗ ಇತ್ತೆ ಅವಳ ಚಿತ್ರರಂಗ ಬಂದಾಗ ನಂಕ ತಲ ಮಲ್ಲ ಬಂಗತ್ ಮೇಡಮ್ ದುಂಬು ತುಲಿ ಆ ಪಾಪ ಕೇಂಡೆಲ್ಲ ನಕಲವಾಡು ಆ ಶ್ರೀನಿವಾಸ್ ಅಕ್ಕುಲು ಮುಕ್ಕುಲು ದಂಡಗೆ ನಂಗೆ ಮುಕ್ಕುಲು ಪುರ ಒಂಜಿ ಟೈಮ್ ಉಡು ಬಂಗ ಬೈದೇರು ಅಪ್ಪ ಕನ್ನಡ ಚಿತ್ರರಂಗದ ಎದುರು ನಮ್ಮ ತಾಂಟಿನ ಸಾಧ್ಯ ಲಜ್ಜಿ ಓಲಜ್ಜಿ ಆ ಟೈಮ್ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಮಾತ 40-45 ಸಿನಿಮಾ ಮಲ್ದಿರತ್ತೆ ಅವು ಗ್ರೇಟ್ ಅಕಲ್ನ ಫೌಂಡೇಶನ್ ಇಂಕುಲಿತ ಬದುಕುಂದಿಲ್ಲ ಇದು ಯಾಕಲ್ಲ ಈತ್ ನೋಡಿ ಅಪಗಂಡ ಐತೆ ನಾವು ಇಂಡಿ ಪಡಿಲ್ಲ ಸಿನಿಮಾ ಮಸ್ತ್ ಬಿಸಿ ಆತೇರ ರಂಗಭೂಮಿ ಇತ್ತು ಸಿನಿಮಾದ ಬಿಸಿಂದ ಜಿಬ್ಬಕ ತುಲೆ ಒಂಜಿ ಕೋಸ್ಟಲ್ ಕಲಾವಿದರಿಗೆ ಖಾಸಗಿ ಚಾನಲ್ ಚಿಕ್ಕನ ಚಾನ್ಸ್ ಬರ್ತದೆ ಅವೇನಾರು ದಾತ್ರ ಅಂತ ಬಂದ್ಪುಜಿ ಯಾನ್ ಬೋದು ಮಜಾ ಟಾಕೀಸ್ ಒಂಜಿ ಕಲಾವಿದರ ಕುಟುಂಬಕ್ಕೆ ಬೋದು ಸೇರಿ ಮಜಾ ಟಾಕೀಸ್ ಬಂದ ಬಾರಿ ಫೇಮಸ್ ಅಂಡ್ ಗುಂಡು ಮಾವ ಮತ ಅಂಜು ಮತ ಉತ್ತರ ಕನ್ನಡ ಮತ್ತೆ ಕೋಸ್ಟಲ್ ಎನ್ನ ಪರಿಚಯ ಉಂಟು ಅಂಚಿಗಳ ಪರಿಚಯ ಆದ ಒಂಜಿ ವೇದಿಕೆ ದಿಕ್ಕನು ಐದು ಬೊಕ್ಕ ಕುಡೊಂದು ಖಾಸಗಿ ಚಾನಲ್ ಎಂಜಿನ ಮಂತಿರ್ ಬಂದಾಗ ಮುಲ್ತ ಕಲಾವಿದರ ಕೆಲವು ಕಾಮಿಡಿ ಆರ್ಟಿಸ್ಟ್ ಕೂಡ ಖಾಸಗಿ ಚಾನಲ್ ಹೋಯ್ತೀರಿ ಇಂಕ್ಲ ಪಾತ್ರ ಕ್ಲಿಕ್ ಆಗಿ ನಿರ್ದಾತ್ರ ಇಂಚಿನ ಟ್ಯಾಲೆಂಟ್ ನ ಜಾಸ್ತಿ ಉಳ್ಳಿರು ಸೌತ್ ಕನ್ನಡ ಮಾಡೋದು ಅಕ್ಲಿನ ಯೂಸ್ ಮಂದಿ ಫಸ್ಟ್ ಎಂಕ್ಲಿನ ಇಂಟ್ರೊಡ್ಯೂಸ್ ಮಂದು ಕೊಡ್ತೀನಿ ಶೋಧಜ್ ಶೆಟ್ರು ಶೋಧಜ್ ಪಣ್ಣದು ಆರೇನ ಖಾಸಗಿ ಜನ ಗೊತ್ತಾಣಕ್ ಬರ್ತಾಣ ಮಾಡೋದು ಅಪಗ ಕಾನ್ಸೆಪ್ಟ್ ಮಾಡ್ತದ ಕ್ಲಿಕ್ ಮಂದಿ ಐದು ಬಗ್ಗೆ ಎಂಕ್ಲಿಗೆ ಈ ಮಜಾಡಾಗಿಸ್ ವೇದಿಕೆ ದಿಕ್ಕನು ಐದು ಬಗ್ಗೆ ಎತ್ತೋ ಕಲಾವಿದರು ಅಕ್ಕಲು ಎತ್ತೊಂದು ಖಾಸಗಿ ಜನ ತುಂಬ ನಮ್ಮ ಸೌತ್ ಕನ್ನಡದಲ್ಲಿ ನೇರಲ್ಲ ಲೆತ್ತೊಂದಿಜ್ಜಾಣ ಇತ್ತೆ ಮುಲ್ತ TRP ಎಟ್ಟೆಂಡು ಮುಲ್ತ ಜನಕ್ಕೂ ಲೈಕ್ ಮಲ್ಪೇರ್ ಮಾಡೋದು ಮುಲ್ತ ಕಲಾವಿದರಿಗೆ ಚಾನ್ಸ್ ಕೊರಿಯ ಅಂಚೆ ಪುನಃ ಒಂಜಿ ಕಲಾವಿದ ಕುಡಂಜಿ ಕಲಾವಿದಕ್ಕೆ ಲಾಭ ಪುನಃ ಸಂಶಯ ಹೆಚ್ಚು ಅಂಚೆ ಪುನಃ ಎತ್ತು ಕಲಾವಿದರಿಗೆ ಒಂಜಿ ಬದುಕುಲದ ದಿಕ್ಕದ ನಿತ್ತೆ ಸಾಧಾರಣ ಖಾಸಗಿ ಚಾನಲ್ ಬರೋ ಚಾನ್ಸ್ ಕೊಡದು ಬಾಕಲ ಒಂಜಿ ಆಸೆ ಮಾಡಿ ಕಿರುತೆರಡು ಹಿರಿತೆರಡು ಪೂರಿಟ್ಲ ಉಳ್ಳಾರಿರು ದಾದ ಡಿಫರೆನ್ಸ್ ರಂಗಭೂಮಿಗ್ಲ ಸಿನಿಮಾಗ್ಲ ಸಿನಿಮಾ ಬಂದಾಗ ನಮ್ಮ ರಂಗಭೂಮಿ ಇತ್ತಿನ ರೀತಿ ಲೆಕ್ಕ ತೋರಿಸ್ಬೋದು ಅಂಚಿನ ಅದು ಹಿರಿಯ ಕೊಲ್ಕೊಂಡು ಲೆಕ್ಕ ಸಿನಿಮಾ ಬಣ್ಣ ವ್ಯತ್ಯಾಸ ಗೊತ್ತಾಪುಂಡ ಕಲಾವಿದ ಇರ್ದಾದ ಡಿಫರೆನ್ಸ್ ರಂಗಭೂಮಿದ ಅಭಿನಯ ಇಂಜಿನ ಬಂದಾಗ ಒಂಜೇ ಫ್ಲೋಟ್ ಹೋದು 3 ಗಂಟೆ ಮುಗಿದು ಬೋಡು ನೇನು ಇನಿ ತಡ್ಡೆದ ಬಾಕಿಲಿ ಉಲಾಯ್ದೆತ್ತಿ ಬೊಕ್ಕ ಎಲ್ಲ 2 ದಿನದ ಬೊಕ್ಕ ಅಲ್ತಿದ್ದು ಕೂಡ ಮೂತ ಶಾಟ್ ದೆಪ್ಪೆರ ನಿಜವಾದ ಸಿನಿಮಾ ರಂಗ ಕಲ್ತನ ಸುಲಭ ಡಬ್ಬಿಂಗ್ ಬಿಡುದು ರಂಗಭೂಮಿ ಕಷ್ಟ ಒಂದೇ ಫ್ಲೋಟ್ ಮಲ್ತಿ ಬೊಕ್ಕ ನಮ್ಮ ಈಸಿ ಅಪ್ಪ ಸುರುತ ಪ್ಲೇ ಮಲ್ಪನಂಗ ಮಸ್ತ್ ಎಂಕುಲು ಎಫರ್ಟ್ ಮಾಡೋಡಪ್ಪ ಬೊಕ್ಕ ಮಲ್ತ್ ಅಭ್ಯಾಸದ ಬೊಕ್ಕ ರೂಢಿ ಆಪ ಬಂಗ ರಂಗಭೂಮಿ 100%.
ಓಕೆ ಚಿತ್ರರಂಗ ಭಂಗನೆ ಆಯ್ತು ಒಂಜಿ ಲೆಕ್ಕ ವ್ಯವಸ್ಥೆ ಪೂರ ಇತ್ತಂದಾಂಡ ಚಿತ್ರರಂಗ ಭಂಗನೆ ಇದು ಏನ್ವಂತ ಪಾತ್ರ ಬರುತ್ತನಾಗ ಹೆಚ್ಚದಿ ಡ್ರಂಕ್ ಅಡ್ಫಂಡ ಪರ್ಪಿನ ಏನ ಪಾತ್ರ ಮತ್ತೊಂದಿದ್ದಾರೆ ಸೊ ಈ ನೆಡ್ತದ ಇಮೇಜ್ ಕೊಂಚಿ ಡೌನ್ ಆಯ್ಲೆಕ್ಕ ಅಂಚೆ ಇಂಚಿನಲ್ಲಿ ಎನ್ನಿಚರಿಸ ಐ ಕೊಂಚಕ್ಕೆ ಸ್ಟಿಕ್ ಆನ್ ಆ ಎಂದು ಆ ರೀತಿ ಯಾನ್ ಅಂಚಿನ ಕಲಾವಿದೆ ಯಾನಿತ್ತೆ ಡ್ರಿಂಕ್ ದ ಪಾತ್ರ ಮಲ್ತೆ ಸತ್ಯ ಇತ್ತೆ ಮಜೋಡಾಗಿಸ್ಲ ಡ್ರಿಂಕ್ ದ ಅವಕ್ಲೇ ಪೊಸತ್ತು ಮೂಲ ಪರತಾತಲು ಆ ಕಾನ್ಸೆಪ್ಟ್ ಅಂಚಿ ಪೊಸತ್ತು ಬೊಕ್ಕ ಯಾನ್ ಡ್ರಿಂಕ್ಸ್ ನಂದತ್ತು ಕಾಪಿ ಕಟ್ಟಕ್ಕೆ ಎಂಡ ಬಂದ್ಪೇರು ನವೀನ್ ಪಡೀಲ್ ಓಪುರ ಪಾತ್ರ ಮಲ್ತೆ ಪಂಡ ದೇವದೂಸ್ ಕಾಪಿ ಕಟ್ಟರೆ ಗೊತ್ತು ಕಲಾ ಸಂಗಮನ ಮಲ್ತೀನಿ ಇಂದು ಮಾತ್ರ ಬೊಕ್ಕ ಕಿಶೋರ್ ಶೆಟ್ಟಿಡಕ್ಕೆ ಎಂಡ ಗೊತ್ತಾಪು ದೇವಣ್ಣಗ ಲಕುಮಿಡಿಯಾನ್ ಬೆದೆ ಬೆದರಿದ್ದ ಪಾತ್ರ ಮಂತೆ ಕಾಪಿ ಕಾಟ್ನ ಡ್ರಾಮಾ ವಿಭಿನ್ನ ರೀತಿಯ ಪಾತ್ರ ಮಂತೆ ಆರ್ಕೆಂಡ ಅರ್ಡೆರ್ಲೆ ಎಂಟು ಎಂಡ ಬಂದಿರಬೇಕು ಓಪುರ ಪಾತ್ರ ಮಲ್ತದಿ ಜಿಂದಿಂಗ್ ಗೊತ್ತಿಚ್ಚಿ ಅಜಿ ಒಂಜಿ ಎಲ್ಲಿ ಅಬ್ನಾರ್ಮಲ್ ಬಾಲೆರ್ದ್ಲು ಇದಕ್ಕೆ ಎನ್ಪೋರ್ಷದ ಪ್ರಾಯದ ಪರಪನ ಪಾತ್ರ ಎಲ್ಲ ಮಲ್ತದೆ ಪಂಡ ಯಾನಿಗೆ ಜೀವ ಕೊಡ್ತೆ ಮಲ್ತೆ ಬಂದ್ಬಿಡ ಅಂಗಾಡ್ ಬಂದ್ಬಿಡತ್ ಆ ಪಾತ್ರಗ ಸೃಷ್ಟಿ ಬಂದಿಗೆ ಜೀವ ಕೊಡ್ತೆ ಅಂತ ಹಿಂಗ್ ಬ್ರ್ಯಾಂಡ್ ಬಣ್ಣಗ ಇತ್ತೆ ತುಯರ ದಿಕ್ಕು ಜಾಸ್ತಿ ಇಂಜಿನ ಬಣ್ಣ ಮಾಜೋಡಾಗಿಸಿದು ಹಿಂಗೆಲ್ಲ ಕುಡಿನೇ ಪಾತ್ರ ದಿಕ್ಕು ಅವು ಇಂಜಿನ ಹಾಪು ಜನಕ್ಕೆ ತೂನಾಗ ಅವೇ ತೋಜಿಲಕ ಹಾಪು ಜನಕ್ಕೆ ಅಣ್ಣ ಪಾತ್ರ ಏನ್ ಬೆತೆ ಬೆತೆ ಇದ್ದ ಮಲ್ತೆ ಅವೇನ್ ಕೇಳಿದ ಪಂಡ ಐತೆ ಮಜಟ್ ಹಾಕಿಸ್ದಿರು ಅವೇ ಕುಡುಕನ ಪಾತ್ರ ಮಾಲ್ತನೆ ಇಡ್ದವರ ಜನಕ್ಲಿ ಇರೇನ ಎಂಚಿನ ಕಲಿತ ದೃಷ್ಟಿ ತೂಪೇರ ಇರೇನ ಅಥವಾ ದೃಷ್ಟಿ ಎಂಚ ತೂಪೇರ ಪಂಡದ ಅವು ತೂಪು ನಾವು ಪಬ್ಲಿಕ್ ಬಿಡ್ತಿಲ್ಲ ತೂಪಿನ ಅದೇ ರಿಂಚಪ್ ಇದೇ ಬನ್ನಾಗ ಜನ ಕೆಲರ ಎಂಜಿನ ಬೇರೆ ಬನ್ನಾಗ ಆ ಹುಂಡು ಚೀರು ಇರು ಅವ್ರು ರೋಲ್ ಮಲ್ಕೋರ ಮಾರ್ರೆ ಹೆಂಗ್ ಗೊತ್ತೇ ಆಗೋ ಜಿತ್ತ ತೂನಾಗ ಇರು ಆ ಮೇಕಪ್ ಎಂಚು ತೋಜುವರ್ ಬನ್ನಾಗ ದಪ್ಪ ತೋಜುವರ ತೆಲುಪು ತೋಜುವರ ಪೂರ ಬೆತೆ ಬೆತೆ ರೀತಿದ ಹಿಂಗ್ ಇಂದು ವಿಮರ್ಶೆ ಬಂದ್ವಿ ಹಿಂಗ್ ಬಾರಿ ಖುಷಿ ಹಾಕೊಂಡು ಇತ್ತೆ ಮಜೋಡಾಗಿಸಿಡಿ ಕೆಲಸ ಅಂಚಿ ಪುರ ಪೋನಾಗ ಇಂಗ್ಲಿಗೆ ಹಾಸನದ ಅಂಚಿ ಬಗ್ಗೆ ಇಂಚಿ ಮಂಡ್ಯದ ಅಂಚಿ ಎಂಗ್ ಪೋದಿತ್ತ ಅಪ್ಪ ಪೋನಾಗ ಅಕ್ಕ ನಂಬುಜಿರಿ ಅನ್ನ ಪಾತ್ರ ಮಲ್ತದೆ ಮಾಡು ಪಣಕ್ಲಿ ಎಂಗ್ಲ ಸ್ಟೇಜ್ ಇಡ್ದು ಪುನಃ ಎಂಗ್ಲ ಪರಕಾಯ ಪ್ರವೇಶ ಬೇತೆಪ್ಪುಂಡು ಇಂಚೊಪ್ಪುನ ಎಂಗ್ಲು ಬೇತೆಪ್ಪುಂಡು ಅಂಚದ ಎಂಗ್ಲಿಗೆ ಕನ್ನಡ ಚಿತ್ರರಂಗಡ ಎಂಗ್ಲಿಗೆ ಚಾನ್ಸ್ ಕಡಿಮೆ ಆತೀನಿ ಎಂದು ಎಂಗ್ ಒಂದು ಮೂಡಿ ಲೆಕ್ಕ ಪೋದ್ಬಿಡಗಳು ಡೈರೆಕ್ಟ್ ನಮ್ಗೆ ಎತ್ತಿರಂದಂಡ ಸರ್ ಇವರು ಒಳ್ಳೆ ಕಲಾವಿದ ಸರ್ ಇವ್ರಿಗೆ ಒಂದು ಯಾವ್ದಾದ್ರು ಒಂದು ಪಾತ್ರ ಇದ್ರೆ ಕೊಡಿ ಸರ್ ಬಂದಾಗ ನಮ್ಮ ಅಂಚೆ ಮೂಡಿ ಲೆಕ್ಕ ಅನುಕೂಲ ಒಂದು ಬಟ್ ಆಕ್ಟರ್ ನಕ್ ಲೆಕ್ಕ ಹಾಕ್ಲಿಕ್ಕೆ ಗೊತ್ತು ಪೂಜಿ ಆಕ್ಟರ್ ಲೆಕ್ಕ ಗೊತ್ತಾಗಿ ಬಂದ ಅಡೂರು ಗೋಪಾಲ ಕೃಷ್ಣ ಸರ್ ಮಾತ್ರ ನಾ ದಾಮೋದರ್ ಶೆಟ್ಟಿ ಮುಲ್ಪರ್ದು ಇಂಟ್ರೊಡ್ಯೂಸ್ ಮಾಡ್ತೀರಿ ವಿದೇನ್ ಪಣ್ಣದು ಫಸ್ಟ್ ಏನ ಜೀವ ಮಾಡೋ ಕ್ಯಾಮರಾ ಫೇಸ್ ಮಾಡ್ತೀನಿ ಬಣ್ಣ ಏನ್ ಅಡೂರು ಗೋಪಾಲ ಕೃಷ್ಣ ಅರ್ನ ಆರ್ಟ್ ಡೈರೆಕ್ಟರ್ ಆರ್ಟ್ ಡೈರೆಕ್ಟ್ ಬಂಡ ಅರ್ನ ಅವಾರ್ಡ್ ಮಲಮಲ್ಲ ಅವಾರ್ಡ್ ಹೋತಿನ ಫಿಲ್ಮ್ ಮಾತ್ರ ಆರ್ಯಾಣ ಇಂಚ ಅಂತುನಾಗ ಈ ಹುಡುಗಿ ಒಂದು ಬಂತೇರಿ ಪಂಡ ಅಂಚಿನ ಡೈರೆಕ್ಟರ್ ನಕಲ್ನ ಮಾಡಬಹುದು ಒಂಜಿ ಕಲಾವಿದ ಉಣ್ಣೊಂದು ಮೋನೆ ತುದು ಗೊತ್ತಾವಡು ಕಾಲಿ ಅಪತ್ರ ಕಟ್ಟ ತಕ್ಲಿದ್ರು ಸ್ಟೈಲ್ ಶೋಸ್ ಮಂದಿ ಕೂಡ್ಲೆ ಮೇ ಕಲಾವಿದ ಮನೆಯ ರಾಪಚ್ಚಿ ಕಲಾವಿದ ಎಂಜಿನ ಬಣ್ಣ ಪಾತ್ರ ಕೊರಿಬೋಕ ಆ ಎಂಚ ನಿಭಾಯಿಸುವೆ ಸ್ಟೇಜ್ ಇಟ್ಟು ಅದನ್ನ ಎಂಚಿನ ಸ್ಕ್ರೀನ್ ನಿಭಾಯಿಸುವ ಆ ಜ್ಞಾನ ಅವು ಡೈರೆಕ್ಟರ್ ಬೋರ್ಡ್ ಅಂಚಿನ ಡೈರೆಕ್ಟರ್ ನೊಟ್ಟಿಗೆ ಆಕ್ಟ್ ಮಾಡ್ತದೆ ಕ್ಯಾಮರಾ ಫೇಸ್ ಮಾಡ್ತದೆ ಬಣ್ಣ ನಿಂಗೆ ಒಂಜಿ ಮಲ್ಲ ತೃಪ್ತಿದಾಯಕ ಕಲಾವಿದೆ ಓಕೆ ಕಲಾವಿದನ ಜವಾಬ್ದಾರಿ ದಾಯ್ತ ಅಂತ ಪಂಡಾರ ಅಂಡ್ ನಾನೊಂದು ಪನ್ನೋಡು ಕಾಮಿಡಿ ಪಂಡದಾಯ್ತಾ ಪಂಡ ಐತೆ ಯೂಶುವಲ್ ಎಂಗ್ಲ ತುಳುಟು ಫಿಲಮ್ ಇಡಾವಡು ರಂಗಭೂಮಿ ದಾದು ಪಂಡ ಅಷ್ಟಿಲ್ಲತೆ ಇಪ್ಪನ ಅಂಚಿತ್ನ ಇರೆ ಕ್ಯಾರೆಕ್ಟರ್ ಬನ್ನಾಗ ಇನ್ ಎಂಚ ಬ್ಯಾಲೆನ್ಸ್ ಮಲ್ಪರು ಯಾಕಲು ಯಾನು ರಂಗಭೂಮಿಡು ಅಪಹಾಸ್ಯ ಮಲ್ತದೆ ಬಟ್ ಡಬಲ್ ಮೀನಿಂಗ್ ಅಂತ ತಿಳ್ಪಂದಿಚ್ಚಿ ಇವನ್ ಸಿನಿಮಾ ಡಬಲ್ ಮೀನಿಂಗ್ ಇತ್ತನ ಕಟ್ ಮಲ್ಪೇನ ಮಲ್ ಪನ್ ಪೂಜಿ ಮಾಡಿದ್ ಬಟ್ ಕೆಲವು ಸರ್ತಿ ಕಾನ್ಸೆಪ್ಟ್ ಗೊತ್ತು ಪೂಜಿ ಡೈರೆಕ್ಟರ್ ನಕಲ್ ಅವು ಬೊಕ್ಕ ಸ್ಪಿರಿಟ್ ಬಂದಾಗ ಡಬಲ್ ಮೀನಿಂಗ್ ಲೆಕ್ಕ ತೋಜು ಅವು ಎಂಕಲ ಮಿಸ್ಟೇಕ್ ಅಂತ ಅವಕ್ಕಲ್ಲ ಬಟ್ ಎಂಕುಲು ಯಾನಿ ಈ ಹಾಸ್ಯನ ಶುದ್ಧ ಹಾಸ್ಯ ರಂಗಭೂಮಿಡ ಅವರು ಸಿನಿಮಾ ತೋಚ್ಪದಿನಿ ಎನ್ನ ಡೈಲಾಗ್ಸ್ ಡೆಲಿವರಿಡ ಎನ್ನ ಮ್ಯಾನರಿಸಮ್ ಅಂತ ತೆರಿಪದಿನಿ ಬಟ್ ಡಬಲ್ ಮೀನಿಂಗ್ ತಿಳಿಪಾರ ಎಂಕ್ ಸುಲಭ ಕ್ಷಣಕ್ಕೆ ಅಂತ ತಿಳಿಪೋ ಜನಕ್ಕೆ ಆದ ಡಬಲ್ ಮೀನಿಂಗ್ ಕಾನ್ಸೆಪ್ಟ್ ಅನ್ ಮಲ್ಪ ತಯಾರಿಲ್ಲ ಅಂಡ್ ಇಂಕ ಹಾಸ್ಯ ಬುರ್ಚಿ ಬಂಡದ ಯಾನು ಐನು ಆ ರಂಗವೇದಿಕೆ ಇಡ್ಲ ಆ ಸಿನಿಮಾ ಉಪಯೋಗ ಮಾಡ್ತಾರೆ ಎಂಜಿನ ಅಭಿನಯ ಮುಖಾಂತರನೇ ಅಕ್ಲೇನು ತಿಳಿಪೋಡು ಅಥವಾ ಅಭಿನಯ ಮುಖಾಂತರನೇ ಜನಕ್ಕೆ ಮನೋರಂಜನೆ ಕೊಡುವ ಉದ್ದೇಶ ಮಾತ್ರ ತಂದೆ ಅನ್ನ ಡಬಲ್ ಮೀನಿಂಗ್ ಇಡ್ ತಿಳಿಪೋಣ ನನಗೆ ಐತೆ ಕೆಲವು ಸರ್ತಿ ಕೆಲವು ಕಾನ್ಸೆಪ್ಟ್ ನನಗ ಇಂಗ್ಲಿ ಬೇಜಾರಾಗ ಡಬಲ್ ಮೀನಿಂಗ್ ಇಡತ್ತ ಡಬಲ್ ಮೀನಿಂಗ್ ಇಡ್ ತಿಳಿಪೋಣ ಮಲ್ಲ ಸಂಗತಿ ಅಂತ ಅಭಿನಯ ಮುಖಾಂತರ ಆ ಪರಕಾಯ ಪ್ರವೇಶ ಮಲ್ತದೆ ನಮ್ಮ ಕಲಾವಿದ ಆ ನಮ್ಮ ಅಭಿನಯ ತೋಚ್ಕೋತಿ ಅವು ಕಲಾವಿದ ಒಂದು ಬೋಡಿತಿನ ಒಂದು ಮುಖ್ಯ ವಿಷಯ ಎನ್ನ ಯಾನ ಫಾಲೋ ಮಲ್ತೊಂದು ಬೈದೆ ನಾನು ಡಬಲ್ ಮೀನಿಂಗ್ ತಿಳಿಪೋಚಿ ನಾನು ತಿಳಿಪೋನ ಕಾನ್ಸೆಪ್ಟ್ ಅಂತ ತಿಳಿಪೋನ ಡಬಲ್ ಮೀನಿಂಗ್ ಮನ್ಪುಣ ಸಿನಿಮಾ ಮಲ್ತಂದ ಅವು ಡಬಲ್ ಮೀನಿಂಗ್ ಇಂದೆ ಅವು ಏ ಸರ್ಟಿಫಿಕೇಟ್ ಅಂಜಿನ ಸಿನಿಮಾನೇ ಬೇತೆ ಉಂಟು ವಿಷಯ ಕಾಂಟ್ರವರ್ಸಿ ಬ್ರಾಂಡ್ ಸಿನಿಮಾ ಡಬಲ್ ಮೀನಿಂಗ್ ಮಂತೇರು ಎಂಗ್ಲೇ ಪೂರ ಫೇಸ್ಬುಕ್ ನೆಟ್ ಪೂರ ಪಾಡಿರಿ ಅನೇಕ ಉತ್ತರ ಕೊಡ್ರೆ ಪೋಯ್ಚು ಅವು ಡೈರೆಕ್ಟರ್ ಬಿಡ್ತೀನ ಎಂಗುಲ ಆಕ್ಟರ್ ನಕುಲು ಕಾನ್ಸೆಪ್ಟ್ ಮಲ್ಪನ ಪೂರ ಡೈರೆಕ್ಟರ್ ಬಿಡ್ತೀನ ಎಂಗುಲ ಎಂಜಿನ ಆ ಪಾತ್ರ ಕೊರಿ ಕೂಡಲೇ ಜೀವ ತುಂಬುನ ಕೆಲಸ ಐದು ಎಂಚ ಮಂದಿರ ಅಕ್ಕಲ ಇಲ್ಲದಕ್ಕಲ ತೀರ ಪೂಜಾ ಸಿನಿಮಾ ಅಂಚೆ ಎಂಚ ಮಾಡ ಮಸ್ತ್ ಕಾಂಟ್ರವರ್ಸಿ ಮಂದಿರ ಅಂಚೆ ಮಾಡಿದಂಗೆ ಸ್ವಲ್ಪ ತುಳು ಸಿನಿಮಾ ರಂಗರ ಲಕ್ಕದಿನೇ ಬಂಗೋಡು
ಆಡಿಯನ್ಸ್ ಕ್ರಿಯೇಟ್ ಮಲ್ಪನೆ ಮಸ್ತ್ ಭಂಗವಾಯ್ದ ಜನಕ್ಕೆ ಪತ್ತಕ್ಕಂತ ಉಲಾಯಕನೇ ಮಸ್ತ್ ಭಂಗವಾಯ್ದ ಇತ್ತೆ ಪನ್ನಗ ಇನ್ ಡಬಲ್ ಮೀನಿಂಗ್ ಮಲ್ ತೆಲಿಪೋನ್ ಬಣ್ಣ ಸುಲಭದ ಬೇಲೆ ಮಲ ಸಂಗತಿ ಎತ್ತು ಸುರುತ್ತ ಇಂಕಲ ಭಂಗ ಎತ್ತು ನೇಟ್ ಸುಮಾರು ನಮ್ಮ ದುಮ್ಮದ ಹಿರಿಯಕಲು ಭಂಗ ಬೈದೇರು ಆ ನಡುಟು ಬೂರ್ದಿತ್ತಿನ ಸಿನಿಮಾನು ಕೂಡ ಜನಕ್ಕೆ ಹೋಯ್ತೆ ಹೆಂಗು ಅಸಲ್ದ ಮುಖಾಂತರ ಅಭಿನಯದ ಮುಖಾಂತರ ಹೆಂಗಲ್ನ ಪೂರ ಟೀಮ್ ವರ್ಕ್ದ ಮುಖಾಂತರ ಜನಕ್ಕೆ ಹೋಯ್ತಾ ಅರ್ಥ ಅಂಡಿ ಇತ್ತ ಇನ್ನು ಲೂಸ್ ಬಿಟ್ರೆ ಬಾರಿ ಬೇಜಾರಾಪಣಿಂಗ್ಲಿ ದಯಬನ್ನಾಗ ಕೆಲವು ಸಿನಿಮಾ ಹಿಟ್ ಆಪು ಕೆಲವು ಸಿನಿಮಾ ಹಿಟ್ ಆಪುಜ ಅವಾಗ ಪೂರಿ ಕ್ಲೈಂಟ್ ಕಮೆಂಟ್ಸ್ ಬಂದು ಪೈರ ಆಪುಜಿ ನಮ್ಮ ಹೋಯ್ತಾದ್ರೆ ಈ ಸಿನಿಮಾ ಪೋಡು ಪೂರ ಶೋಲೆ ಸಿನಿಮಾ ಆ ಟೈಮ್ ಏತ ವರ್ಷ ರನ್ ಆತಂಗೆ ಐದು ಬಗ್ಗೆ ಎಡೆ ಸಿನಿಮಾ ಬೈದ್ರು ಶೋಲೆ ಒಂದೇ ಸಿನಿಮಾ ಆಗ್ತದೆ ಜನಗಳ ಕ್ರಿಯೇಟಿವ್ ಮೈಂಡ್ ಡೈರೆಕ್ಟರ್ ಕ್ರಿಯೇಟಿವ್ ಮೈಂಡ್ ಆಕ್ಟರ್ ಬೇತೆ ಬೇತೆ ಬರೋದು ಪುಟೊಂದೇ ಉಪ್ಪೇರು ಅಂಜಿದ ಎನ್ನನೇ ಸಿನಿಮಾ ಯಾನೇ ನಡೆದೇ ಮಲ್ಲ ಅಂದ್ಬಂದ್ರೆ ಈ ನೆಟ್ ಭೂಮಿ ಮಾಡಿದ್ರೆ ಸಾಧ್ಯ ಹೆಚ್ಚು ಬುಕ್ಕ ಬತ್ತಿನಕ್ಕೆ ಸಪೋರ್ಟ್ ಮಂತೊಂದು ಬೋರ್ಡು ಇತ್ತ ಪೂರ ನಮ್ಮ ಒಂತೆ ಏರಿಯಾ ಬೋರ್ಡು 14 ಸೆಂಟರ್ ಐಟ್ಲರ್ನಲ್ಲಿ ಅಡಯ ಮಂತೊಂದುಲ್ಲ ಐಟೊಂಜಿ ಕೂಡ ಎರಡು ಗ್ರೂಪುನು ಕಲಾವಿದರಿಗೆ ತೊಂದರೆ ಕೊರ್ಪುನು ಡೈರೆಕ್ಟರ್ಗಳಿಗೆ ತೊಂದರೆ ಕೊರ್ಪುನು ಒಂಜಿ ಪಿಕ್ಚರ್ ವರಿ ಮಲ್ಪುನೆ ಐತಂದ ಆಯ್ಜಿಂದ ಸೋಷಿಯಲ್ ಮೀಡಿಯಾದ ಪಾಡ್ನು ಅವು ಎಡ್ಡೆಜ್ಜಿ ಅಂಚಂದು ನಮ್ಮನೆ ನಮ್ಮ ತುಳುನು ಕಿರ್ಪು ನಮ್ಮ ಅಂಚ ಯಾರೇ ಬಲ್ಲಿ ಅದಕ್ಕೆ ನಮ್ಮನೆ ಜಾಗ್ರತೆ ರಾವಡು ತುಳು ಭಾಷೆ ಕುರ್ಲು ಭಾಷೆ ತುಳು ಮರ್ಯಾದೆ ಕೊರಪುನಂಚಿನ ಭಾಷೆ ಬೇತೆ ಭಾಷೆ ದೂಷಣ ಮಲ್ಪುನತ್ತೆ ಬಟ್ ಐಟೊಂದು ಎತ್ತು ನಮ್ಮ ನಾಡಡಿ ಎತ್ತು ಸಂಸ್ಕೃತಿ ಉಂಡು ಹೆಂಚಿನ ಹಿನ್ನೆಲೆದ ಮುಖಾಂತರ ಬೈದಿನ ಭಾಷೆ ಅಂಚೆ ಪುನಃ ಏನು ನಮ್ಮನೆ ಕೆರಿಯರ ಬಲ್ಲಿ ಬರೀ ಮಲ್ತೆ ನಾವು ತಪ್ಪು ತಪ್ಪು ಸರಿ ಮಲ್ಪ ನೋಡತ್ತಂದ್ರೆ ಕೂಡ ಏನು ತರ್ತದು ಎಡ್ಡೆಜ್ಜಿ ಅವು ಇಜ್ಜಿ ಇಂದು ಇಜ್ಜಿ ಬಂದು ಆ ಲೆಕ್ಕ ನಮ್ಮ ಮೂರು ವಾಟ್ಸಪ್ ಬಂದೇ ಮಲ್ಕೊಡಾಕೊಂಡು ಐಟ್ ಬರ್ಪುನಂಚಿನ ಅಶ್ಲೀಲದ ಐಟ್ ಬರ್ಪುನಂಚಿನ ವ್ಯಭಿಚಾರ ಹೆಂಚಿನ ಪುರ ಕಾನ್ಸೆಪ್ಟ್ ಬರ್ಕೊಂಡು ನಿಕ್ಕದೇ ನಮ್ಮ ಲಕ್ಕುಜ ದೇ ನಮ್ಮ ವಾಟ್ಸಪ್ ಬ್ಯಾನ್ ಮಲ್ಪುಜ ಎಲ್ಲೇ ತುಳು ಸಿನಿಮಾ ಒಡಕ್ ಬರ್ತಂಡ ಐನು ಸ್ಟೇ ಮಲ್ಪುನು ಐಕ್ ನಮ್ಮ ಪ್ರತಿಭಟನೆ ಮಲ್ಪುನು ಒಬ್ಬರ ತಪ್ಪು ಮಲ್ಪುಣ ನೇನ್ ಮಲ್ಪುಡು ಐನು ಜೋಕುಲ ಗೈಡ್ ಉಂಟು ಜೋಕುಲ ಗೈಡ್ ಎಲ್ಲೆಲ್ಲೇ ಜೋಕುಲ ಗೈಡ್ ಆನ್ ಜೋಕುಲ ಗೈಡ್ ಪುರ ಏತು ಪುರ ತೊಂದರೆ ಹಾಕೊಂಡು ಏತು ಪುರ ನಮ್ಮ ಸಮಾಜಕ್ಕೆ ಹಾನಿ ಹಾಕೊಂಡು ಏನ್ ಬಂದ್ ಮಲ್ಪುಡು ಎಲ್ಲಿ ಒಂದು ಸಿನಿಮಾ ಮಾಡಿದ್ನಲ್ಲ ಬತ್ತನ ಮಾಡಿದಾಗ ಆ ಪೂಜೆ ಮಾಡಿದ ಸೋಷಿಯಲ್ ಮೀಡಿಯಾ ಬಾರ್ದು ಐಟ್ ಬಾರ್ದು ಏನು ಕಲಾವಿದನ ಕೆರ್ಪುನತ್ತು ಒಂದು ಡೈರೆಕ್ಟರ್ನ ಕೆರ್ಪುನತ್ತು ಒಂದು ಸಿನಿಮಾನ ಕೆರ್ಪುನತ್ತು ಪ್ರೊಡ್ಯೂಸರ್ನ ಕೆರ್ಪುನತ್ತು ಇನ್ನು ಬದುಕಾಯಿರತ್ತು ಪ್ರೊಡ್ಯೂಸರ್ನ ಕುಳಿತೇರಂದ್ರೆ ನಾಲ್ಕು ಸಿನಿಮಾ ಉಂಟು ತುಳು ಸಿನಿಮಾ ಎಷ್ಟು ಏತೋ ಕಲಾವಿದರು ಬದುಕುವೇರು ಪೂರ ಸಿನಿಮಾ ಇಟ್ಟಾಪು ಜೊತೆ ಪೂರ ಸಿನಿಮಾ ಕೆಲವು ಎನ್ನ ಸಿನಿಮಾ ಇಟ್ಟಾಪು ಎಂದಿನ ಸಿನಿಮಾ ಇಟ್ಟಾಪುಜಿ ನಮಗೆ ಮಾತಲ ಸಮಾನ ದೃಷ್ಟಿ ನಮ್ಮ ಒಂದು ಬೋಡೆ ಓಕೆ ಇದೇ ರೀತಿ ಮಿತ್ತು ವೈದ್ಯರ್ ಆನ್ಲೈನ್ ಬಂಗದ ಜೀವನ ಮರತಿಜರು ಇತ್ತಿನ ವೈಯಕ್ತಿಕ ಜೀವನ ಎಂಚುಂಡು ಹಪ್ಪೆ ಅಪ್ಪೆ ಎಲ್ಲ ಬೊಡಿದಿ ನಕಲ ಫ್ಯಾಮಿಲಿ ಮಾತೊಂಡು ಎನ್ನ ಮಿಗ್ದಿನ ಫ್ಯಾಮಿಲಿ ಬರೋದು ಮುಂದು ನಾನು ತೃಪ್ತಿದಾಯಕ ಜೀವನ ನೋಡಲ್ಲ ಪೂರ್ಣ ನಿದ್ರೆ ಹೋಗುದು ಕಾಣೆ ಮೆಡಿಟೇಷನ್ ರೂಮ್ ಅಂತೆ ಈಶ್ವರನ ಲಿಂಗ ಖಾಲಿ ಲಿಂಗ ಮಾತ್ರ ಆಯ್ಕೆನ್ನ ಒಂಜಿ ಗಂಟೆ ಒಂಜಿ ಶ್ಲೋಕನು ಹಿರಿಯ ಕುಲಿಯರ ಬರೀತಿನ ಶ್ಲೋಕ ಆಯ್ತು ತಪ್ಪುವ ಸರಿಯಾದ ಹಿಂಗೆ ಗೊತ್ತು ಪೂಜಿ ಅಯ್ನ ಸ್ಪಷ್ಟವಾದ ಓದರೆ ಟ್ರೈ ಮಂತೊಂದು ಆ ಮಂತ್ರನ ಪನ್ನೊಂದು ದಯಪನ್ ಪೆನ್ ಬನ್ನಾಗ ಯಾನು ಎಡ್ಡೆವಾಡು ಬನ್ಪುಣ ಉದ್ದೇಶಡು ಹೆಂಗ್ ಕಾಸಾವಾಡು ಬನ್ನ ಉದ್ದೇಶಡು ಯಾನು ಅಷ್ಟೋತ್ತರ ಮಂತ್ರನ ಓದು ನತ್ತು ಎನ್ನ ಸ್ಪಷ್ಟತೆ ಎಡ್ಡೆವಾಡು ಹೆಂಗ್ ಕನ್ನಡ ಪುರ ಉಚ್ಚರಣ ಪುರ ತತ್ತೊಂದೊಂದು ಒಂದು ಸರಿಯಾವಡು ಬಣ್ಣದು ಈ ಶ್ಲೋಕನ ಪುರ ಓದು ಯಾನು ಒಂಜಿ ಗಂಟೆ ಕಾಂಡೆ ಮೆಡಿಟೇಷನ್ ಮಾಡ್ಕೊ ಪಂಡ ಬೇಗ ಲಕ್ಕದತ್ತು ಎನ್ನ ಟೈಮ್ ಲಕ್ಕ ಒಂದು ಅಂಚೆ ತುಪ್ಪನಾಗ ಎನ್ನ ಬದುಕು ಹೆಂಗ್ ಮಾಡೋದು ಸಂತೋಷವಾದಿಲ್ಲ ಮತ್ತೆ ಎನ್ನ ಇತ್ತಿನ ಕಲಾವಿದ ಬದುಕು ಏನ ನಂಬುದಿನ ಕಲಾಭಿಮಾನಿ ಮಾಡೋದು ಓಕೆ ಸರ್ ಇತ್ತೆ ಬೇತೆ ಫಾರ್ಮ್ ಆಫ್ ಆರ್ಟ್ಸ್ ಇತ್ತೆ ಭರತನಾಟ್ಯಂ ಯಕ್ಷಗಾನ ಕಲಾವಿದರು ಒಂಜಿ ಶಿಸ್ತನ್ನು ಮೇಂಟೈನ್ ಮಾಡ್ತೊಂದು ಬರ್ಪೇರು ಅಕ್ಲ ಕಲಿಕ್ ಬೋರ್ಡ್ ಈ ಪಂಡ್ಲೆಕ್ಕನೆ ಮೆಡಿಟೇಷನ್ ಇಪ್ಪು ಅಥವಾ ಒಂದು ಅಧ್ಯಯನ ಮಲ್ಪ ಎಂಚಿ ತುಂಬರ ಸಾಕಷ್ಟು ಬೋಡಿತ್ನ ತಕ್ಲ ಒಂಜಿ ಶಿಸ್ತದ ಜೀವನ ಇಪ್ಪುಂಡು ಅಂಚ ಕಲಾವಿದ್ರೆ ಅದು ಈ ರಂಚಿದ ಒಂಜಿ ಶಿಸ್ತು ಮೇಂಟೈನ್ ಮಾಡ್ತೊಂದಿಲ್ಲ ಎಕ್ಕಡೊಂದು ವಿಚಾರ ಪಂಡರು ಮೆಡಿಟೇಷನ್ ಪಂಡ ಅಂಚೆ ಡೈಲಿ ರೂಟೀನ್ ಎಂಚ ಇಪ್ಪುಂಡು ಪಂಡದು ಇದು ಯಾನು ಮಾತೆಲ್ಲ ಬಿಡ್ತೀನಿ ಗಂಡ ಫ್ರೆಂಡ್ಸ್ ನಗು ಜಾಸ್ತಿ ನಾನು ಪೂರ ನೆಟ್ ತೂತಿನೇ ಪೂರ ಕ್ಷೇತ್ರ ಸೇಪಾಗಿರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಮಾತಾ ಕ್ಷೇತ್ರದ ಒಟ್ಟಿಗೆ ನಾನು ಒಟ್ಟಿಗೆ ಇದ್ದೀನಿ ಮಾತೆಲ್ಲ ಪ್ರೀತಿ ಮಂತಿನ ಅಂಚೆ ಪೂರಾ ಬದುಕು ತೂತಿನೇ ನನಗೆ ಹೆಂಗ್ ಹೋಗುತ್ತೆ ಬದುಕು ಬೊಡ್ಚಿ ನಾನು ಮಣ್ಣಾಗ ಬೊಡ್ಚಂದ ಬೊಡ್ಚಿ ಬೋಡ್ತಿನ ಬೋರ್ಡ್ ಮಾಡೋದು ಯಾನು ಎನ್ನ ಹತ್ತಿಗೆ ಮನವರಿಕೆ ಮಂತೊಂದು ನಾನು ಈ ಜೀವನ ಮಂತೊಂದು ಲೆಕ್ಕ ಇತ್ತ ಮನುಷ್ಯರ ತಪ್ಪು ಪೂರ ಆಪುನ ಸಹಜ ತಪ್ಪಾಯ್ಬೇಕು ನೆಟ್ಟು ತಪ್ಪಾಪುನ ಮಾಡೋದು ನಮ್ಮ ತಿದ್ದೊಂದು ಬರ್ಬೇಕು ನಾವು ನಮ್ಮ ಧರ್ಮ ನಮ್ಮ ಗುಣ ಐನು ಹೆಂಕು ಕಲಾವಿದ ಎನ್ನ ಮಂತೊಂದು ಬರ್ತನಾಡ ಹೆಂಗ್ಲೆ ದೇವರ ತೊಂದರೆ ಆರೋಗ್ಯ ಒಂಜಿ ಇತ್ತು ನಾಡ ಕಾಸ್ದ ಬಗ್ಗೆ ಫೀಲ್ ಮಾಡ್ಕೊಂಡ ಆರೋಗ್ಯ ಮೀನ್ ಮನುಷ್ಯ ಕಲಾವಿದರನ್ನ ಪೋಪಿನೇ ಆರೋಗ್ಯ ನೇನ್ ನಮ್ಮ ರಕ್ಷಣೆ ಮಾಡ್ತಂದಾಂಡ ನಂಗೆ ದೇವರ ದಾಳ ತೊಂದರೆ ಸತ್ಯ
ಎಸ್, ಸುಮಾರು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಾನು ಕೇಳಬೇಕಾದ ಪ್ರಮುಖ ಪ್ರಶ್ನೆ ಇನ್ನೊಂದಿದೆ. ಕಲೆ ನಿಮ್ಗೆ ಏನ್ ಕೊಟ್ಟಿದೆ? ಕಲಾವಿದರಾಗಿ ನಿಮ್ಗೆ ಏನ್ ಸಿಕ್ಕಿದೆ? ನಿಮ್ಮ ಎದುರಲ್ಲಿ ಮಾತಾಡುವಂತ ಯೋಗ ಸಿಕ್ಕಿದೆ, ಜನರ ಪ್ರೀತಿ ಸಿಕ್ಕಿದೆ, ಜನರಿಂದ ಬದುಕ್ತಿದ್ದೇನೆ ಅಂತ ಖುಷಿ ಇದೆ. ಮತ್ತು ಮಜಾರ್ ಟಾಕೀಸ್ ಮುಖಾಂತರ ಆಸ್ಟ್ರೇಲಿಯಾಕ್ಕೆ ಹೋದೆ, ಕನ್ನಡ ಸಂಘ ಅಂತ, ಅಲ್ಲಿ ಪ್ರೋಗ್ರಾಮ್ ಕೊಟ್ಟೆ. ಇನ್ನೊಂದು 2ನೇ ಬಾರಿ ಇನ್ನೊಮ್ಮೆ ಕರೆದ್ರು ಕನ್ನಡ ಸಂಘದವರು. ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿ ಮನೋರಂಜನೆ ಮಾಡಿ ಬಂದೆ. ನಮ್ಮ ಕ್ಲಿಪ್ಪಿಂಗ್ ಎಲ್ಲ ಯೂಟ್ಯೂಬ್ ಅಲ್ಲಿ ಇದೆ. ಅದ ನಂತರ ಸೂರ್ಯ ಮುಳುಗದ ನಾಡು, ಇಂಗ್ಲೆಂಡ್ಗೆ ಹೋದೆ, ಲಂಡನ್ಗೆಲ್ಲ ಹೋಗಿ ಬಂದೆ. ಕನ್ನಡ ಮುಖಾಂತರ ತುಳು ಭಾಷೆ ಸಹ ನಾನು ಅಲ್ಲಿ ಪಸರಿಸಿದ್ದೇನೆ. ಮತ್ತು ಐರ್ಲ್ಯಾಂಡಿಗೆ ಹೋಗಿ ಬಂದೆ, ನೈಜೀರಿಯಾಕ್ಕೆ ಹೋಗಿದ್ದೇನೆ, ಮತ್ತು ಅರಬ್ ಕಂಟ್ರಿ ಎಲ್ಲ ಹೋಗಿದ್ದೇನೆ. ತುಂಬಾ ಸರ್ತಿ ಹೋಗಿದ್ದೇನೆ. 18 ಸರ್ತಿ ದುಬೈಗೆ, ಒಂದು 5 ಸರ್ತಿ ಕುವೈಟಿಗೆ, ಬ್ಯಾರಿನ್, ಮಸ್ಕತ್, ಈ ರೀತಿಯಲ್ಲಿ ಹೋಗಿದ್ದೇನೆ. ಆದ್ರೆ ಒಂದು ನಮ್ದು ದೇಶವನ್ನೇ ಆಳಿದಂತ ಸೂರ್ಯ ಮುಳುಗದ ನಾಡನ್ನು ನೋಡುವಂತ ಯೋಗ ಸಿಕ್ತೊಂದು. ಏನಿದೆ ಅಂತ ನೋಡ್ಬೇಕಿತ್ತು, ಅದು ಹೋಗಿ ಬಂದೆ ಈ ಕಲಾವಿದ ಬದುಕಿನಿಂದ. ಐರ್ಲ್ಯಾಂಡ್, ಇದೊಂದು ನಮ್ದು ಯೋಗ. ನೀವು ಹೇಳಿದ್ರಿ ಅದೃಷ್ಟ ಸಬ್ಬೇಕು ಅಂತ, ನನ್ನ ಡೆಡಿಕೇಶನ್ಗೆ ಇದು ಅದೃಷ್ಟ ನಮಗೆ. ಮತ್ತು ಒಳ್ಳೊಳ್ಳೆ ಇದು ಪ್ರಶಸ್ತಿ ಸಿಕ್ಕಿತ್ತು. ಸಂದೇಶ ಅವಾರ್ಡ್ ಅಂತ ಪ್ರತಿಷ್ಠಿತ, ತುಂಬಾ ಸಂಘ ಸಂಸ್ಥೆಯಿಂದ ಫಿಲ್ಮ್ ಫೇರ್ ಅವಾರ್ಡ್, ಅದು ಇದೆಲ್ಲ ತುಂಬಾ ಸಿಕ್ಕಿದೆ. ಇದೆಲ್ಲ ನನ್ನ ತೃಪ್ತಿ. ಅದಕ್ಕೆ ಒಂದು ವ್ಯವಸ್ಥೆ ಪೂರ್ವಕವಾಗಿ ನಾನೊಂದು ಇಲ್ಲಿ ಗೆಸ್ಟ್ ರೂಮ್ ಅಂತ ಮಾಡಿದ್ದೇನೆ. ನಾಳೆ ಬಿಟ್ಟು ಹೋಗುದು ಇದನ್ನು ಮಾತ್ರ, ಮತ್ತು ನಾವು ಹೋಗ್ತೇವೆ, ಇಲ್ಲಿ ಉಳಿಯುವವರು ಯಾರಿಲ್ಲ, ಪ್ರೀತಿಯಿಂದ ಇರೋಣ ಅಂತ ಒಂದು ಆಸೆ ನಂದು. ನನಗೆ ನಾನು ಅಜಾತ ಶತ್ರು, ನನ್ನ ಹತ್ರ ಯಾರು ಅಗೆ ಕಟ್ಟುವವರು ಯಾರು ಇಲ್ಲ ನನ್ನ ರಂಗಭೂಮಿಯಲ್ಲಿ. ನಾನು ಕಟ್ಲಿಲ್ಲ. 1-2 ಸರ್ತಿ ಕಾಂಟ್ರವರ್ಸಿ ಆಯ್ತು, ಅದನ್ನು ಸಹ ನಾನು ಬಿಟ್ಟಿದ್ದೇನೆ. ಅದು ಈ ವಿಷಯಗಳಲ್ಲಿ ಆಗತ್ತೆ. ಮತ್ತು ಒಳ್ಳೊಳ್ಳೆ ಸಿನಿಮಾ, ಒಂದು ತುಳು ಚಿತ್ರರಂಗದಲ್ಲಿ 500 ದಿವಸ ಓಡಿತು ಒಂದು ಸಿನಿಮಾ, ಚಾಲಿಪೋಲಿಲು, ಜಯಕಿರಣ ಫಿಲ್ಮ್ಸ್ ನ ಒಂದು ಪ್ರಕಾಶ್ ಪಾಂಡೇಶ್ವರ್ ಇವರ ನಿರ್ಮಾಪಕತ್ವದಲ್ಲಿ, ಮತ್ತು ಅದರ ನಿರ್ದೇಶನ ಮಾಡಿದಂತ ವೀರೇಂದ್ರ ಶೆಟ್ಟಿ ಕಾವು, ಇದೊಂದು ಟೀಮ್ ನಮ್ದು. ಮತ್ತು ತುಂಬಾ ಸಿನಿಮಾ ಒಂದು ಕಾಪಿಕಟ್ಟೊಟ್ಟಿಗೆ ಮಾಡಿದೆ, ತುಂಬಾ ಸಿನಿಮಾಗಳನ್ನೆಲ್ಲ ಮಾಡಿದ್ದೇನೆ. ಎಲ್ಲ ಪ್ರೀತಿ ನನ್ಗೆ ಇದೆ ಎಲ್ರಿದ್ದು. ಪತ್ರಕರ್ತ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ನನ್ನ ಜೀವನಕ್ಕೆ ಅವರು ಒಂದು ದೇವರ ಸ್ಥಾನದಲ್ಲಿ ಇದ್ದವರು. ಅಂದ್ರೆ ನನಗೆ ಪ್ರಥಮವಾಗಿ ಜಗನ್ನಾಥ ಶೆಟ್ಟಿ ಬಾಳ ಅವರು, ಮನೋಹರ್ ಪ್ರಸಾದ್ ಅವರು ತುಂಬಾ ನನಗೆ ಆ ಪ್ರಥಮದಿಂದ ನನಗೆ ಸಪೋರ್ಟ್ ಮಾಡಿ ಬಂದಿದ್ದಾರೆ. ಮತ್ತೆ ಎಲ್ಲ ನಮ್ಮ ಇಲ್ಲಿ ಮಂಗಳೂರಲ್ಲಿ ಇರುವಂತ ಎಲ್ಲ ಸೋಷಿಯಲ್ ಮೀಡಿಯಾಗಳು ಎಲ್ಲ ಪ್ರೀತಿವಂತರು, ಎಲ್ಲರೂ ನನಗೆ ಅದೇ ಖುಷಿ ಆಗುತ್ತೆ. ನಾನು 5 ಪೈಸೆ ನಾನು ಮೀಡಿಯಾದವರಿಗೆ ಆಗ್ಲಿ, ನಂದು ದೃಶ್ಯ ಮಾಧ್ಯಮ ಪತ್ರಕರ್ತರಿಗೆ ನನ್ನಿಂದ ಯಾರೂ ನನ್ನ ಅಪೇಕ್ಷೆ ಪಡದೆ ನನ್ನ ಇಷ್ಟವರೆಗೆ ತನಕ ಮುಟ್ಟಿಸಿದೆ ಅವರು ಸಹ ಇದ್ದಾರೆ. ಅವರು ಒಂದು ಪಾಲುದಾರರು ನನ್ನ ಜೀವನದಲ್ಲಿ. ಇದನ್ನೆಲ್ಲ ನಾನು ನೆನೆಸ್ಕೊಳ್ತೇನೆ. ಮತ್ತು ನಮ್ಗೆ ಗೊತ್ತಿಲ್ಲ, ನಾನು ಎಲ್ಲ ಕಡೆಯಲ್ಲಿ ಇದನ್ನು ಹೇಳ್ತೇನೆ. ನಮ್ದು ಮತ್ತೆ ಏನ್ ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ. ಯಾರಾದ್ರೆ ಇಂಟರ್ವ್ಯೂ ಮಾಡಿದ್ರೆ ಇದನ್ನು ಹೇಳ್ತು ಹೋಗ್ತೇನೆ. ಅವರ ಪ್ರೀತಿಯನ್ನು ಗೆದ್ದಿದ್ದೇನೆ. ಅದಕ್ಕೆ ಅವರು ನಿಮ್ಮ ಮೀಡಿಯಾದವರು ಕೂಡ ನನ್ನ ಒಂದು ಪಾಲುದಾರ ಬದುಕಲ್ಲಿ. ರಂಗಭೂಮಿ ಹಿಡಿದು ಮಸ್ತ್ ಕಲ್ತೊಂಡರು, ಮಸ್ತ್ ದೆತ್ತೊಂದರು ಪಂಡರ್ ಐತೆ. ಮೇನ್ ಅದಕ್ಕೆ ಏನೋ ಪಂಡ ಐತೆ ಸೆಲೆಬ್ರಿಟಿ. ಈ ಸೆಲೆಬ್ರಿಟಿ ಸ್ಟೇಟಸ್ ನೀರು ಎಂಚ ಮೇಂಟೈನ್ ಮಾಡ್ತಾರೆ ಐತೆ ಜನಸಾಮಾನ್ಯರ ತಿಕ್ಕಿನ ಆಕಲೊಟ್ಟಿಗೆ ಎಂಚ ಬೇರೆ ಪಾರೆ ಯಾನಂಜಿ ಎಡ್ಡೆಂದಿನ ಮರಲೆ ಬಟ್ ಒಂಚೂರು ಎಡ್ಡೆಂದಿನ ಮರಲಿ ಎಂಕ್ ಬಂದಾಗ ಜಾಸ್ತಿ ಪಾಪದ ಇಲ್ಲದಲ್ಲ ಇಂಗ್ಲಿ ಆ ಬದುಕು ಗೊತ್ತು. ಪ್ರಾಯದ ಕುಲಿತ್ತಿರ ಅಡೆ ಬೋಪಿನಿ ಅಕಡೆ ಸೆಲ್ಫಿ ಪುನ್ನು ಉಲಾಯಿ ಬೋಪಿನಿ ಯಾನು ಓಲ ಒಂಜಿ ಜಾತಿ ಧರ್ಮದ ಬಗ್ಗೆ ಗೊತ್ತು ಜಂಕ್ಲಿ ಜಾತಿ ದಾದ ಅಂತ ಗೊತ್ತು ಜನ ಎನ್ನ ಬದುಕು ಎಂಕ್ಲು ಪುಡುದಿನ ಎಂಕ್ಲಿ ಒಂಜಿ ಜಾತಿ ಧರ್ಮದ 20 ನಿಮಿಷ ಆಯ್. ಬಟ್ ಯಾನು ಆ ಕಾನ್ಸೆಪ್ಟ್ ಡಿತ್ತಿನ ಎತ್ತಿ ಮಾತಿರ್ಲ ಪ್ರೀತಿ ಮಲ್ಪದಲ್ಲಿ ಮಾತಿರ್ನ ಮುಟ್ಟಬಹುದು ಪಾತಿರ್ದು ಸೆಲೆಬ್ರಿಟಿ ನಿಂಗೆ ಗೊತ್ತು ಫುಲ್ ಆಯ್ತು ಬ್ಯಾಡ ಹೆಂಗೆ ಆಯ್ತಾ ವಿಷಯನೇ ಗೊತ್ತು ಸೆಲೆಬ್ರಿಟಿ ಬಣ್ಣದ ಆದನ್ನು ಹಾಗೆ ಹೆಂಗೆ ಏನು ಬಿಡ್ದೆ ಯಾರು ಪೂರ ಇರಲಿ ಮಿಂಗಲ ಒಂದು ಬೋಪೆ ಸೆಲೆಬ್ರಿಟಿ ಬಣ್ಣ ನನ್ನ ಮಲ ಫಿಲ್ಮ್ ಸ್ಟಾರ್ ನಕಲು ಅಕಲೊಂದು ನಕಲಿನ ಬರೋಲಿ ನಮ್ಮ ಒಂಜಿ ಲೋಕಾಲ್ರಿ ನಮ್ಮ ಅಕಲ ಪಾತಿರ ನಾಂಡ ನಮ್ಮದು ಹಾಲತ್ತು ಇದು ಹೆಂಗ ಗೊತ್ತಿದ್ದಿ ಸೆಲೆಬ್ರಿಟಿ ಬಣ್ಣದ ಆದಂದೆ ಆಯ್ತಾ ವರ್ಡಿಂಗ್ಸ್ ಮೀನಿಂಗ್ ಕರೆಕ್ಟ್ ಗೊತ್ತಿದ್ದಿ ನಮ್ಮ ಜನಕ್ಕೆ ತಿಳಿಪೋ ಆಯ್ತು ಬದುಕೊಂದು ಉದ್ದಕ್ಕೂ ಹೋಗುದಿಲ್ಲ. ಓಕೆ ಸರ್ ಇತ್ತೆ ಇರೊಂದು ಮೂವಿಡ್ ಹೀರೋ ಅದ್ಲ ಮಲ್ತಾರೆ ಇರುವ ಕ್ಯಾರೆಕ್ಟರ್ ಮಾತ್ರ ಹೀರೋನೇ ಎನ್ನ ಪ್ರಕಾರ ಅದೇ ಏನ್ ಮಾಡ್ಬಿಡ ಹೀರೋನೇ ಇರು ಬಟ್ ಅದ ಬೇಡ ಒಂಜಿ 2 ಮೂವಿಡ್ ಹೀರೋ ಅದ್ಲ ಮಲ್ತಾರೆ ಈ ರೊಮ್ಯಾಂಟಿಸಮ್ ಪನ್ಪುನ ಈಡ ಇಂಚ ಉಂಡು ನೆಕ್ಸ್ಟ್ ಇರಿಗೆ ಹೀರೋ ಅದ್ ಮಲ್ಪುನ ಅಂಚಿನ ಎನ್ನ ಮುಲ್ಪ ಆಸೆ ಉಂಡು ಮಲ್ಪೋಡ್ಬಂಡು ಮುಲ್ತುರ್ದು ಬೊಕ ಎನ್ನ ಜೀವ ಕೀನುಜಿ ಹೀರೋ ಅವಡಂದಾಂಡ ಐಕ್ ಪರ್ಸನಾಲಿಟಿ ಬೋಡು ಫಿಲ್ಮ್ ಕ್ಯಾರೆಕ್ಟರ್ ಹೀರೋ ಆಪಿ ನಂಜಿ ಬೇತೆ ಒಂಜಿ ಕ್ಯಾರೆಕ್ಟರ್ ಬಂಡ ಹೀರೋ ಅವು ಫಿಸಿಕ್ ಬೋರ್ಡ್ ನಿಜೆ ಐಕ್ ಆಕ್ಟಿಂಗ್ ಅವಾರ್ಡ್ ಒಂದು ಬೋರ್ಡ್ ಹೀರೋ ಪಂಡ ಅಕಲು ನಮ್ಮ ದೇಹ ಪರ್ಸನಾಲಿಟಿ ಮತ್ತೆ ಅಕಲು ಪೊರ್ಲು ದಿವೋಡು ಕೊಂಚ ರೊಮ್ಯಾನ್ಸ್ ಸೀನ್ ಪುರ ಮಲ್ಪುನ ಕೈಕ್ ಪುರ ಅಂಚಿನ ಪುರ ಡ್ಯಾನ್ಸ್ ಪುರ ಗೊತ್ತು ಬೋರ್ಡು ಹೀರೋ ಎಂಕುಲು ಹೀರೋ
ಎಂಕ್ಲು ಆಕ್ಟರ್ ನಾನು ಒಂದು ಪಾತ್ರ ಕೊಟ್ಟು ಏಕೊಂದು ಪರಾಕ್ರಮ ಪ್ರವೇಶ ಮಲ್ಪರೆ ಟ್ರೈ ಮಾಡ್ಬೋದು ಅವ್ರು ಜನಕ್ಕೆ ಎಂಚ ಮುಟ್ಟವಳು ಅನ್ನೋ ಕಾನ್ಸೆಪ್ಟ್ ಹೋಗ್ಬೇಕು ಏಕೆಲ್ಲ ಏಜ್ ಕರಿ ಒಂದು ಬರ್ತೇನೆ ದಯಾಪನಾಗಿತ್ತು 43 ವರ್ಷಡು ನಾನು ಹೀರೋ ಮಲ್ಪೇರ ಬೋಂಡ ತಿಲ್ಪುನ ಬೇರ ಕ್ಯಾರೆಕ್ಟರ್ ಅದು ಹೀರೋ ಮಲ್ಪೆ ಸಿನಿಮಾದ ಒಂದು ಕ್ಯಾರೆಕ್ಟರ್ ಹೀರೋ ಅವ್ರು ನಿರ್ದೇಶಕ ಮಲ್ಪುಣಂಜಿನ ಒಂದು ಮೇಲೆ ಅಂಜದು ಪುನಗ ಗೊತ್ತು ಜಿಂಕಿ ನಾನು ಮಲ್ತೆ ಒಂದು ಪಾತ್ರ ಬಿಡಿಸಿಡು ಮಲ್ತೆ ಚಾಲಿ ಬೊಲ್ಲಿಡು ಸತ ಎಂಗಳು ಮಿಂಗಲ್ ರೋಡು ಉಜ್ಜಂತ ಎರಡದಕ್ಕ ದಬಕದ ಬಾಯಿಸೋಡು ಮಂತೆ ಮಸ್ತ್ ಭಂಗ ಮತ್ತೆ ಟ್ರೈ ಮಂತೆ ಉತ್ತರ ಕೊರಿಯರೆ ಜನಕ್ಕೆ ಪ್ರೀತಿ ದೆಪಂದೆ ಕಡೆತ ಕ್ವೆಶ್ಚನ್ ಸರ್ ಕಡೆತ ಒಂಜಿ ಪ್ರಶ್ನೆಕ್ಕೆ ನೋಡ್ದಾದ ಪಂಡ ಐನ ಡ್ರೀಮ್ ರೋಲ್ ಅಥವಾ ನಾನೆಲ್ಲ ಮಲ್ಪುನಂಜಿ ಒಳ್ಳೆ ಕೆಲಸ ಬಾಕಿ ಹೊರಿತೀನಿ ಒಂದು ಎಡ್ಡೆ ಕಾಮಿಡಿ ಸಿನಿಮಾ ಎಡ್ಡೆ ಮೆಸೇಜ್ ಕೊಡ್ದು ಸಿನಿಮಾ ನಿರ್ದೇಶನ ಮಾಡ್ಕೊಡೊಂದು ಬಾರಿ ಆಸೆ ಉಂಡು ಕಾನ್ಸೆಪ್ಟ್ ಬರ ಕೊತ್ತೆ ಪಂತೆ ಈಗ ಸಪೋರ್ಟ್ ಉಂಡು ಮಸ್ತ್ ಅಂತ ಪ್ರಕಾಶ್ ಪಾಂಡೇಶ್ವರ್ ನಕಲ ಸಪೋರ್ಟ್ ಉಂಡು ಕಿಶೋರ್ ಶೆಟ್ಟಿನ ಸಪೋರ್ಟ್ ಉಂಡು ಐದಕ್ಕ ನಮ್ಮ ಶಶಿರಾಜ್ K.S.Rao ಮಾಡೋದು ಅದೊಂದು ಕಾನ್ಸೆಪ್ಟ್ ಮಾಡೋದು ಓಕೆ ಆತ್ಮೀಯ ಗೆಳೆಯರು ಮಾತಾಡ್ಲಿರು ಸಂತೋಷ್ ಶೆಟ್ಟಿ ಡೆವಲಪ್ಮೆಂಟ್ ಆಫೀಸರ್ ಇನ್ಸೂರೆನ್ಸ್ ಗೋಪಿನಾಥ್ ಭಟ್ ಸುಮಾರು ಜನ ಸಾಯಿ ಕೃಷ್ಣೆ ಸುಮಾರು ಜನ ನಿರ್ದೇಶಕರ ಮಾತಾಡ್ಲಿರು ಓಕೆ ಎನ್ನ ಕಲಾ ಬದುಕು ಎನ್ನ ಪಿರೋಡಿತಿನ ಕಲಾವಿದರು ನಾನು ಆನಂದ್ ಬೋಲರ್ ತೀರ್ಪೋತೀರು ಮಾಧುಶಕ್ತಿ ನಗರ ತೀರ್ಪೋತೀರು ಎಡಡ್ಡೆ ಕೊಂಚ ಬೆನ್ನು ಬೆರಿಸಾಯ ಕೊಡ್ತೀನಿ ಕಲಾವಿದರು ನಗಲು ಕಿತ್ತ ರೀಸೆಂಟ್ ಅದು ಸುಮಾರು ಜನ ಕಲಾವಿದರು ಅರವಿಂದ್ ಬೋಲರ್ ಬೊಕ್ಕ ಭೋಜರಾಜ್ ಸುಮಾರು ಜನ ಕಲಾವಿದರು ಎಂಕಲೊಟ್ಟಿಗೆ ಎನ್ನ ಕಾಪಿ ಕಣ್ಣೊಟ್ಟಿಗೆ ಬೆಂತಿನ ಕಲಾವಿದರು ಸುಮಾರು ಜನ ಒಳ್ಳೆಯರು ಪ್ರತಿ ಒಂಜಿ ಕಲಾವಿದರೆಲ್ಲ ನಿಮಿತ್ತ ಮೋಕೆ ದೋಷ್ಪದಿರು ಪ್ರತಿ ಒಂಜಿ ಜನಕುಲ್ಲ ಮೋಕೆ ದೋಷ್ಪದಿ ಅಂತ ನಾನು ಬದುಕೊಂದಿಲ್ಲ ಇದು ಪುನಃ ಯಾನ ಎನ್ನ ಸಕ್ಸಸ್ ಕಾರಣ ಎನ್ನೊಟ್ಟಿಗೆ ಇದ್ದಿನ ಕಲಾವಿದರಲ್ಲ ಅದು ನಕ್ಲೆಲ್ಲ ನಾನು ಈ ಪೊರ್ತುಗು ನಾನು ಎನ್ನೊಂದಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈದ್ ಪೊರ್ತು ದಾಲ ಬಚ್ಚಂದಿಲ್ಲ ಕೆಲವೊಂದು ಕ್ವಶನ್ಸ್ ಮಾತಕ್ಕೆ ಏನೊಂದು ಮಾಡ್ತಾರೆ ಬೊಕ್ಕ ಎಂಕ್ ಜಿಂಜಾನ್ ಬುದ್ಧಿಜೀವಿ ಅಂತ ಏನು ಪಾತ್ರ ಕೊಂಡ ಐಕೆ ಅಲ್ಪನೆ ಎನ್ನ ಇಂಚಿನೆತ್ತಲ್ಲ ಸ್ಟೇಜ್ ತೋಚ್ಪೋನಂಚಿನ ಟ್ಯಾಲೆಂಟ್ ಎಂಕ ಬೊಕ್ಕ ಪಾತ್ರ ಪ್ರಭುತ್ವ ಐಕೊಂಜಿ ಟ್ಯಾಲೆಂಟ್ ಬೇತೆ ಉಂಟು ಎಡ್ದಾಲ ಪಾತ್ರ ತಪ್ಪಿತ್ತಿನ ಕ್ಷಮಿಸಲಿ ಬೈದಿನ ಪೂರ ಈ ನಮ್ಮ ಕುಡ್ಲದ ಟೆಕ್ನಿಷಿಯನ್ ಅವಡು ಮಲ್ತ ಪೂರ ಸ್ಟಾಫ್ ನಕ್ಲಿಗೆ ಎನ್ನ ಹೃದಯಪೂರ್ವಕ ಅಭಿನಂದನೆ ಸೊಲ್ಮೇನು ತಪ್ಪಿತ್ತಿನ ಕ್ಷಮಿಸಲಿ ಎನ್ನಂಚಿನ ಕಲಾವಿದರನ್ನು ನಲ್ಲ ಬುಲೆಪಲಿ ಈತೆಯನ್ನು ಒಂಜಿ ಪಾತ್ರ ತುಂಬಾ ಸುಂದರವಾಗಿ ಮಾತಾಡಿದ್ರಿ ಸರ್. ಅದೇ ರೀತಿ ನಿಮ್ಮ ಬದುಕಿನ ಪುಸ್ತಕದ ಕೆಲವೊಂದು ಪುಟಗಳನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ರಿ. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನೋಡಿದಿಲ್ವಾ ವೀಕ್ಷಕರೇ, ಎಷ್ಟೊತ್ತು ಕುಸಲ್ ಧರಿಸಿ ನಾವೇನ್ ಡಿ ಪಾಟೀಲ್ ಅವ್ರ ಜೊತೆಗೆ ಅವರ ಬದುಕಿನ ಕೆಲವೊಂದು ಅನುಭವಗಳನ್ನ ಅವ್ರು ನಮ್ಮ ಜೊತೆ ಹಂಚ್ಕೊಂಡ್ರು. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕನ ಜೊತೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ.